ಕೊರೋನಾ ವೈರಸ್ ಭೀತಿಯ ಹಿನ್ನೆಲೆಯಲ್ಲಿ ಸುಳ್ಯದ ಗಡಿ ಪ್ರದೇಶವಾದ ಕಲ್ಲುಗುಂಡಿ ಮತ್ತು ಜಾಲ್ಸೂರಿನಲ್ಲಿ ವಾಹನಗಳ ತಪಾಸಣೆ ಮತ್ತು ಜಾಗೃತಿ ಕಾರ್ಯ ತೀವ್ರಗೊಂಡಿದೆ. ಮಡಿಕೇರಿಯ ಕೊಂಡಂಗೇರಿ ಪ್ರದೇಶದ ವ್ಯಕ್ತಿಯೊಬ್ಬನಿಗೆ ಕೊರೋನಾ ವೈರಸ್ ದೃಢಪಟ್ಟ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಮಡಿಕೇರಿ ಸುಳ್ಯ ಪ್ರದೇಶಕ್ಕೆ ಹತ್ತಿರವಿರುವ ಕಾರಣ ಸುಳ್ಯವನ್ನ ಸಂಪರ್ಕಿಸುವ ಸಂಪಾಜೆ ಮತ್ತು ಕಲ್ಲುಗುಂಡಿ ಭಾಗದಲ್ಲಿ ಮಡಿಕೇರಿ ಕಡೆಯಿಂದ ಬರುವ ವಾಹನಗಳ ತಪಾಸಣೆ ನಡೆಸ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳ ಜೊತೆಗೆ ಪೊಲೀಸ್ ಇಲಾಖೆಗಳ ಸಿಬ್ಬಂದಿಗಳು ಕೈ ಜೋಡಿಸಿದ್ದಾರೆ. ವಾಹನಗಳನ್ನು ತಡೆದು ನಿಲ್ಲಿಸಿ ಮಾಹಿತಿಗಳನ್ನು ಕಲೆ ಹಾಕುವ ಕೆಲಸ ಆರೋಗ್ಯ ಇಲಾಖೆ ಮಾಡ್ತಾ ಇದೆ. ಕೊರೋನಾ ತಪಾಸಣೆ ಮತ್ತು ಜಾಗೃತಿ ಕಾರ್ಯದ ಬಗ್ಗೆ ತಾಲೂಕು ಆರೋಗ್ಯಾಧಿಕಾರಿ ಡಾ ಸುಬ್ರಹ್ಮಣ್ಯ ಪ್ರತಿಕ್ರಿಯೆ ನೀಡಿ, ಕೊರೋನಾ ಜಾಗೃತಿ ಕಾರ್ಯಕ್ರಮಗಳನ್ನು ಸುಳ್ಯ ತಾಲೂಕಿನಾದ್ಯಂತ ಮಾಡ್ತಾ ಇದ್ದೇವೆ. ನಗರ ಪ್ರದೇಶದಲ್ಲಿ ಎಎನ್ಎಂಗಳ ನೇತೃತ್ವದಲ್ಲಿ ಮನೆ ಮನೆ ಭೇಟಿ ನೀಡಿ ಜಾಗೃತಿ ಮೂಡಿಸುವ ಕಾರ್ಯ ನಡೀತಾ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರ ಮೂಲಕ ಮನೆ ಮನೆ ಭೇಟಿ ಆರಂಭಿಸಲಾಗುವುದು. ಎಸಿ ಮತ್ತು ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಹಲವು ಜಾಗೃತಿ ಸಭೆಗಳು ಕೂಡ ನಡೆದಿದೆ. ಗಡಿಭಾಗಗಳಿಂದ ಸಮಸ್ಯೆಗಳು ಬರದಂತೆ ಕಲ್ಲುಗುಂಡಿ ಮತ್ತು ಜಾಲ್ಸೂರಿನಲ್ಲಿ ವಾಹನಗಳ ತಪಾಸಣೆ ನಡೀತಾ ಇದೆ. ಕೇರಳಕ್ಕೆ ಮತ್ತು ಕೊಡಗಿಗೆ ಹೋಗುವ ಮತ್ತು ಬರುವ ವ್ಯಕ್ತಿಗಳ ಮೇಲೆ ನಿಗಾ ಇಡಲಾಗಿದೆ. ಸುಳ್ಯದಲ್ಲಿ ಶಂಕಿತ ಪ್ರಕರಣ ದಾಖಲಾಗಿಲ್ಲ. ಆದರೆ ನಮ್ಮ ತಂಡ ಮನೆ ಮನೆಗೆ ಭೇಟಿ ನೀಡಿ ವಿದೇಶಗಳಿಂದ ಬಂದ ವ್ಯಕ್ತಿಗಳ ನಿಗಾ ಇಟ್ಟು ಹೊರಗಡೆ ಹೋಗದಂತೆ ತಿಳಿಸಲಾಗಿದೆ ಎಂದರು. ನಮ್ಮ ಗಡಿ ಭಾಗಗಳಿಂದ ಯಾವುದೇ ಸಮಸ್ಯೆಗಳು ಬಾರದಿರಲಿ ಅಂತ ಹೇಳಿಬಿಟ್ಟು ಕಲ್ಲುಗುಂಡಿ ಗಡಿ ಮತ್ತು ಜಾಲ್ಸೂರು ಗಡಿಯಲ್ಲಿ ನಮ್ಮ ವೈದ್ಯ ಮತ್ತು ಸಿಬ್ಬಂದಿಗಳ ಮುಖಾಂತರ ಒಂದು ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಯಾರಾದರೂ ಹೊರದೇಶಗಳಿಂದ ಬಂದಿದ್ದರೆ ಅವರನ್ನು 14 ದಿನ ಮನೆಯಲ್ಲೇ ಕ್ವಾರಂಟೈನ್ ಮಾಡುವ ಬಗ್ಗೆ ಮಾಹಿತಿ, ಕರಪತ್ರ ವಿತರಣೆ ಹಾಗೂ ಯಾರಿಗಾದರೂ ಅಸೌಖ್ಯವಿದ್ದಲ್ಲಿ ಅವರನ್ನು ಆಸ್ಪತ್ರೆಗೆ ಬರುವ ಅಲ್ಲದೆ ನೆರೆ ರಾಜ್ಯ ಕೇರಳವನ್ನ ಸಂಪರ್ಕಿಸುವ ಜಾಲ್ಸೂರು ಗಡಿಯಲ್ಲೂ ವಾಹನಗಳ ತಪಾಸಣೆ ನಿರಂತರವಾಗಿ ನಡೀತಾ ಇದೆ. ಮಡಿಕೇರಿಯಿಂದ ಸುಳ್ಯಕ್ಕೆ ಬರುವ ಬಸ್ಗಳನ್ನು ಮತ್ತು ಪ್ರಯಾಣಿಕರನ್ನ ಬಸ್ ನಿಲ್ದಾಣದಲ್ಲಿ ತಪಾಸಣೆ ನಡೆಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದ ಅನುಸಾರವಾಗಿ ಪುತ್ತೂರು ಸಹಾಯಕ ಕಮಿಷನರ್ ಡಾ ಯತೀಶ್ ಉಳ್ಳಾಲ್, ತಹಶೀಲ್ದಾರ್ ಅನಂತ್ ಶಂಕರ್, ತಾಲೂಕು ವೈದ್ಯಾಧಿಕಾರಿ ಡಾ ಸುಬ್ರಹ್ಮಣ್ಯ ಅವರುಗಳ ತಂಡ ತಪಾಸಣೆ ಹಾಗೂ ಜಾಗೃತಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಪದ್ಮನಾಭ, ವಿ4 ನ್ಯೂಸ್ 24/7 ಸುಳ್ಯ.